ಹೋರಾಟ ವಿದ್ಯಾರ್ಥಿಗಳ ಮನವಿಯನ್ನು ಸ್ಪಂದಿಸಲು ನಗರ ಪಾಲಿಕೆ ಆಯುಕ್ತರಿಗೆ ಹಾಕಿ ಧಿಕ್ಕಾರ. ವಿದ್ಯಾರ್ಥಿಗಳ ಮನವಿಯನ್ನು ಸ್ಪಂದಿಸಲು ನಗರ ಪಾಲಿಕೆ ಆಯುಕ್ತರಿಗೆ ಹಾಕಿ ಧಿಕ್ಕಾರ. ಆ ಬಸ್ ಸ್ಟ್ಯಾಂಡ್ ಅನ್ನ ತೆರವು ಮಾಡಿದ್ದೇವೆ ಅಂತ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಮ್ಮ ಪ್ರಶ್ನೆ ಇರುವಂತದ್ದು. ಆ ಬಸ್ ಸ್ಟ್ಯಾಂಡ್ ಆಗಿರುವಂತದ್ದು 2-3 ವರ್ಷಗಳ ಹಿಂದೆ. ಆ 2-3 ವರ್ಷಗಳ ಹಿಂದೆ ನಗರ ಪಾಲಿಕೆ ಆಯುಕ್ತರು ಎಂದು ಕಣ್ಣು ಮುಚ್ಚಿ ಕೂತಿದ್ರ. 2-3 ವರ್ಷದಿಂದ ಇವರೇ ನಗರ ಪಾಲಿಕೆ ಆಯುಕ್ತರಾಗಿದ್ರಲ್ವಾ, ಆಗ ಅವರಿಗೆ ಅನಿಸ್ಲಿಲ್ವಾ
ಒಂದು ಲೆಟರ್ ಮಾಡ್ಕೊಡ್ಬೇಕು. ಒಂದು ವಾರದೊಳಗೆ ನಿಮ್ಮ ಸ್ಟ್ಯಾಂಡನ್ನು ತಿಳಿಸದಿದ್ದರೆ ವಾಪಸ್ ಬೇರೆ ಆಸ್ಪಾಸ್ನಲ್ಲಿರುವಂಥ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು DC ಕಚೇರಿಗೆ ಆಗಿರ್ಬೋದು ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್. ನಮಗೆ ನಿಮ್ಮ ಮಾತು ಗ್ಯಾರಂಟಿ ಕೊಡುವುದಿಲ್ಲ. ನಾ ಏನು ನನ್ನ ಕೆಲಸ ಏನಿದೆ ಪ್ರಯತ್ನ ನಿಮ್ಮ ಸ್ಟ್ಯಾಂಡನ್ನು ತೋರಿಸಿ ಸ್ವಲ್ಪ ಎಫರ್ಟ್ ಹಾಕಬೇಕು ಅಂತ ಹೇಳಿ ಎಫರ್ಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಷ್ಟು ದಿನ ಕೊಟ್ಟು ಮಂತನ ಕೊಡ್ತಿದ್ದೀರಿ. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ